ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಈ ವಿಡಿಯೋ ತುಂಬ ಸ್ಪೆಷಲ್ ಆಗಿರ್ತದೆ. ಯಾಕೆ ಹೇಳಿದರೆ, ನಾನು ಮತ್ತು ನನ್ನ ಹಸ್ಬೆಂಡ್ ಒಂದು ಕಾಂಪಿಟೇಷನ್ ಪರ್ಪಸ್ಸಿಗೆ ಕೇರಳಕ್ಕೆ ಹೋಗಿದ್ವಿ. ಕಾಂಪಿಟೇಷನ್ ಏನು ಅಂತೇಳಿ ನೋಡುವಾಗ ಪ್ಯಾನ್ ಇಂಡಿಯಾ ಮಾಸ್ಟರ್ಸ್ ಅವ್ರದ್ದು ನ್ಯಾಷನಲ್ ವೆಯ್ಟ್ ಲಿಫ್ಟಿಂಗ್ ಮತ್ತು ಪವರ್ ಲಿಫ್ಟಿಂಗ್ ಕಾಂಪಿಟೇಷನನ್ನು ಕೇರಳದಲ್ಲಿ ಆರ್ಗನೈಸ್ ಮಾಡಿದರು. ಸೊ ಇದಕ್ಕೆ ಅಟೆಂಡ್ ಆಗಬೇಕು ಹೇಳಿ ನಾವು ಬಂದಿದ್ವಿ. ಸೊ ಬ್ಲಾಸ್ಟರ್ ಈ ಕಾಂಪಿಟೇಷನಿಗೆ ಅಟೆಂಡ್ ಆಗಿದ್ದರು. ಸೊ ಈ ಕಾಂಪಿಟೇಷನ್ದೊಂದು ಚಿಕ್ಕ ವಿಡಿಯೋನ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ. ಮೊದಲಿಗೆ ಎಲ್ಲ ಅಲ್ಲಿದು ಓಪನಿಂಗ್ ಸೆರೆಮನಿಯೊಂದಿಗೆ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದರು ಮತ್ತು ಅಲ್ಲಿದ್ದ ಗೆಸ್ಟ್ ಎಲ್ಲ ಮಾತಾಡಿ ಈ ಕಾಂಪಿಟೇಷನ್ ಪ್ರಾರಂಭವಾಯಿತು. ವೆಲ್ಕಮ್ Erunakulam MP, Member of Parliament, Sri Highway Eden. മാസ്റ്റേഴ്സ് ഏജ് ക്രൈറ്റീരിയയിലേക്ക് വന്നു വന്നത് കാരണം 30 വയസ്സിനകവും മാസ്റ്റേഴ്സ് ആണ്. പാൻ ഇന്ത്യ മാസ്റ്റേഴ്സ് സ്പോർട്ട് വെയ്റ്റ് ലിഫ്റ്റിംഗ് ആൻഡ് പവർ ലിഫ്റ്റിംഗ് ചാമ്പ്യൻഷിപ്പാണ് ഇവിടെ നടക്കുന്നത്. ವಿಡಿಯೋದ ಎಂಡಲ್ಲಿ ರಿಸಲ್ಟ್ ನೋಡುವಾಗ ಬ್ಲಾಸ್ಟರಿಗೆ ಗೋಲ್ಡ್ ಆಯಿತು. ನಮಗಂತೂ ಬಹಳ ಖುಷಿ ಆಯಿತು. ಅದಾದಮೇಲೆ ಎಲ್ಲ ಸೆರೆಮನಿ ಮುಗಿಯುವಾಗ ರಾತ್ರಿ 8:30 ಆಗಿತ್ತು. ಎಲ್ಲವನ್ನು ಮುಗಿಸ್ಕೊಂಡು ನಾವು ನಮ್ಮ ರೂಮಿಗೆ ರಿಟರ್ನ್ ಆದ್ವಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರೋದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಟ್ಟಿಗೆ ಮತ್ತೆ ಸಿಗ್ತೇನೆ. ಅಲ್ಲಿಯವರೆಗೆ ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.